ನನ್ನ ಹೆಸರು ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ಅಂತೇಳಿ. ನಾನು ಇಲ್ಲಿಂದ ನಮ್ಮ ರೈನಿ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಯೂನಿಟಿಂದ ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದೀನಿ. ಇವತ್ತು ತಾವುಗಳು ಪುತ್ತೂರಿಂದ ಸುದ್ದಿ ಮಾಧ್ಯಮದಿಂದ ಬಂದಿರೋದಕ್ಕೆ ನಿಮಗೆಲ್ಲರಿಗೂ ನನ್ನ ಸ್ವಾಗತ. ತಾವು ಈಗ ಮಾನ್ಸೂನ್ ನಾವು ಸೆಟ್ ಆಗುತ್ತೆ ಅಂದ್ಕೊಂಡ್ವಿ, ಅನ್ಫಾರ್ಚುನೇಟ್ಲಿ ಸೆಟ್ ಆಗ್ತಾಯಿಲ್ಲ. ನೀರಿನ ಆಕಾರ ಆಗೋ ಮುಂಚೆನೇ ತಾವುಗಳು ಇಲ್ಲಿ ಬಂದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆಯೋಕ್ಕೆ ಬಂದಿರೋದು ನಿಜವಾಗ್ಲೂ ಒಂದು ಶ್ಲಾಘನೀಯ ವಿಚಾರವಾಗಿದೆ. ಕಾರಣ ಏನಂದರೆ ನಾವು ಪ್ರತಿ ಹನಿಯನ್ನು ಈಗ ಉಳಿಸ್ಬೇಕಾಗುತ್ತೆ. ಇದು ಈ ರೈನಿ ರಿಸರ್ಚ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಏನಂದರೆ ಇದು ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ಇಟ್ಸ್ ಯುನೀಕ್ನೆಸ್ ಏನಿದೆ ಅಂದರೆ ಇದು ಬರಗಾಲ ಇರೋ ಜಾಗದಲ್ಲಿ ನಾವು 5 ಎಕರೆಯಲ್ಲಿ ನೀರು ಎಷ್ಟೊಂದು ಜನ್ರೇಟ್ ಮಾಡಿ ಅಂದರೆ ಇಂಜೆಕ್ಷನ್ ವೆಲ್ ಅಂತ ಈಗ ನಿಮ್ಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಯೂನಿಟನ್ನು ಮಾಡಿ ಇಲ್ಲಿ ಗ್ರೌಂಡ್ ವಾಟರ್ ನೀರೇ ಇರಲಿಲ್ಲ, ಇಲ್ಲ ಬರಗಾಲದ ಬ್ಲ್ಯಾಕ್ ಬೆಲ್ಟ್ ಅಂತೀವಿ. ಅಂಥದ್ರಲ್ಲಿ ನೀರುಗಳು ನಾವು ಇಂಪ್ರೂವ್ ಮಾಡಿಕೊಂಡು ಇವತ್ತು ಸಾಕಷ್ಟು ನೀರಾಗಿ ನಮಗೆ ಉತ್ಪತ್ತಿಯಾಗಿ ಪಕ್ಕದ ವಿಲೇಜ್ ಸುಮಾರು 50 ಎಕರೆಗೆ ನಾವೇ ಅವರಿಗೆ ಇರಿಗೇಷನಿಗೆ ಅನುಕೂಲವಾಗಿ ಡೈಲಿ 2 ಗಂಟೆನೂ ನಾವು ನಮ್ಮ ಕಂಪ್ನಿ ವತಿಯಿಂದ ಅವರಿಗೆ ನಾವೊಂದು ಇದಾಗಿ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ ಅಂತ ನಾನು ಹೆಮ್ಮೆಯಿಂದನೂ ಸಹಿತ ಹೇಳಬೇಕಾಗುತ್ತೆ. ಕಾರಣ ಏನಂದರೆ ನೀರು ಭಾಳ ಕುಡಿಯೋದಕ್ಕೆ ಮತ್ತು ಅಗ್ರಿಕಲ್ಚರ್ಗೆ ಭಾಳ ಅವಶ್ಯಕತೆ ಇದೆ. ಈಗ ನಾನು ಇಂಜೆಕ್ಷನ್ ವೆಲ್ ಬಗ್ಗೆ ಮಾತಾಡಬೇಕಂದ್ರೆ ಮಳೆ ಬಂದಾಗ ಸಿಂಪಲಾಗಿ ಹೇಳೋದ್ರೆ 1 ಚದರ ಅಡಿಗೆ 25 mm ಮಳೆ ಬಂದರೆ ತಮಗೆ 2.5 ಲೀಟ್ರ್ ಆಗುತ್ತೆ. ಅದೇ ನಿಮಗೆ 1 ಚದರ ಮೀಟ್ರ್ ಅಂದರೆ 10x10 ಸ್ಕ್ವೇರ್ ಮೀಟ್ರಿಗೆ ನೀರು ಬಂದರೆ ಸುಮಾರು ನಿಮಗೆ ಇದಕ್ಕೆ ಸ್ಕ್ವೇರ್ ಮೀಟ್ರಿಗೆ ನಿಮಗೆ 25 ಲೀಟ್ರ್ ನಿಮಗೆ ಉತ್ಪತ್ತಿ ಆಗುತ್ತೆ ನೀರು ಕೇವಲ 1 ಇಂಚಿಂದ. ಅದೇ ಟೈಪು 1 ಎಕರೆಗೆ ನೀರು ನಿಮಗೆ 1 ಎಕರೆಗೆ 25 mm ಅಂದರೆ 1 ಲಕ್ಷ. ಚಿಕ್ಕದಾಗಿ ಹೇಳಿದ್ರೆ ತಮ್ಮ ಊರು ಮಂಗಳೂರು ಬಗ್ಗೆನೇ ಹೇಳೋದಾದರೆ 1 ಎಕರೆಯಲ್ಲಿ ತಾವು ಹೇಳಿದರೆ ನಂಬ್ತಾರೆ ಇಲ್ವಾ 3500 mm ರೈನ್ಫಾಲ್ ಹಿಡಿದ್ರೆ 1 ಎಕರೆನೇ 1,47,00,000 ನಿಮಗೆ ನೀರನ್ನು ಉತ್ಪತ್ತಿ ಮಾಡುತ್ತೆ. ಆವಾಗ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ನೀರು ಪೋಲಾಗಿ ನಿಮಗೆ ಹರಿದು ಸಮುದ್ರಕ್ಕೆ ಹೋಗುತ್ತೆ. ತಾವು ಅಟ್ಲೀಸ್ಟ್ ಒಂದು ಚಿಕ್ಕ ರೀತಿಯಲ್ಲಾದರೂ ನಾವು ಸೇವ್ ಮಾಡಿರಿ ಈ ವರ್ಷಕ್ಕಾಗುವಷ್ಟು ನೀರನ್ನು ಮಂಗಳೂರಲ್ಲಿ ನೀವು ಉಳಿಸ್ಕೋಬೋದು. ಅಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ. ಅದನ್ನು ಭೂಮಿಗಾದರೂ ಗ್ರೌಂಡ್ ಇಂಜೆಕ್ಷನ್ ವೆಲ್ ರೂಪದಲ್ಲೂ ತೋರ್ಬೋದು ಅಥವಾ ಶೇಖರಣೆ ಮಾಡಿನೂ ನೀವು ಇಟ್ಕೋಬೋದು. ನಾನೀಗ ಇಂಜೆಕ್ಷನ್ ವೆಲ್ ಬಗ್ಗೆ ಮಾತಾಡ್ತೀನಿ. ಇಂಜೆಕ್ಷನ್ ವೆಲ್ ಮಾಡಬೇಕಾದ್ರೆ ತಮ್ಮಲ್ಲಿ ಹಾಲಿ ಒಂದು ಬೋರ್ವೆಲ್ ಇದೆ ಅಂತ ಇಟ್ಕೊಳ್ಳಿ. ಆ ಹಾಲಿ ಬೋರ್ವೆಲ್ ಪಕ್ಕದಲ್ಲಿ ನಾವು ಫಸ್ಟು ಸಾಕಷ್ಟು ನೀರು ಹರಿದು ಬರುತ್ತಾ ಅನ್ನೋದನ್ನು ನೋಡ್ಕೋಬೇಕು. ನೀರು ಹರಿದು ಬರೋದು ಇದ್ದಾಗ ನೀವೇನು ಮಾಡಬೇಕಂದ್ರೆ ಬರೋ ನೀರನ್ನು ಸಿಲ್ ಟ್ರ್ಯಾಪ್ ಅಂತೀವಿ. ಬರೋ ನೀರಲ್ಲಿ ಅದರ ಜೊತೆ ಕಸ ಕಡ್ಡಿ ಎಲೆಗಳಿರುತ್ತೆ ಅದನ್ನು ಹಿಡಿದು ನಿಲ್ಲಿಸೋವಾಗ ಮಾಡ್ಕೋಬೇಕು. ನಂತರ ಅದರಿಂದ ಓವರ್ಫ್ಲೋ ತಂದು ಇದು ನಿಮಗೆ ರೀಚಾರ್ಜಿಂಗ್ ಸ್ಟ್ರಕ್ಚರ್ ಇಂಜೆಕ್ಷನ್ ವೆಲ್ ಅಂತ ಮಾಡ್ತೀವಿ. ಇದರ ಅಗಲ 5 ಅಡಿ ಇರುತ್ತೆ, ಆಳ ನಿಮಗೆ ಸುಮಾರು 18ರಿಂದ 20 ಅಡಿ ಆಳ ಇರುತ್ತೆ ಈ ಬಾವಿಯೊಳಗೆ ನೀವು ಇಲ್ಲಿ ಫಿಲ್ಟ್ರಾಗಿ ಬಂದಿರೋದು ಮತ್ತೊಂದು ಫಿಲ್ಟ್ರೇಷನ್ ಮೀಡಿಯಾ ಬರುತ್ತೆ. ಇಲ್ಲಿ 1.5 ಅಡಿದಲ್ಲಿ ನಿಮಗೆ ಇದು ಯಾವುದು ಚಾರ್ಕೋಲು, ಆ್ಯಕ್ಟಿವೇಟೆಡ್ ಕಾರ್ಬನು ಮತ್ತು 40 mm 20 mm ಮರಳು ಹಾಕಿ ನಾವು ಮೀಡಿಯಾ ಹಾಕಿರ್ತೀವಿ. ಅದು ಕೇವಲ 1.5 ಅಡಿ ಮಾತ್ರ ಇರುತ್ತೆ. ಉಳಿದಿದ್ದು 80 ಭಾಗನೂ ನಿಮಗೆ ಬಂದಾಗ ನೀರು ಯಾವತ್ತೂ ಭೂಮಿಗೆ ಬಂದ ಕೂಡಲೇ ಭೂಮಿ ಒಳಗೆ ಹಿಂಗ್ಸೋಕ್ಕಾಗಲ್ಲ, ಆ ನೀರು ಹಿಡಿದು ನಿಲ್ಲುತ್ತೆ. ನಂತರ ಏನಂದರೆ ಮಳೆಗಾಲದಲ್ಲಿ ಹಾಲಿ ನೀರು ನಿಮಗೆ ಮೇಲಿನ ಜಾಗದಲ್ಲಿ 10 ಮೀಟ್ರ್ ಒಳಗೆ ಇರುತ್ತೆ. ನೀರು ಮಳೆಗಾಲದಲ್ಲಿ ಹೆಂಗ್ಸೋದು ಬರೀ ಗುಂಡಿ ಹೊಡೆದ್ರೆ ಆಗಲ್ಲ. ಅದಕ್ಕೊಂದು ನಾವೇನು ಮಾಡ್ತೀವಿ ಇದರೊಳಗೆ ಈ ರೀಚಾರ್ಜ್ ಒಳಗೆ ಒಂದು ಬೋರ್ ಹೊಡಿತೀವಿ. ಸುಮಾರು 200ರಿಂದ 300 ಅಡಿವರೆಗೆ. ಅದು ನಿಮಗೆ 7ರಿಂದ 8 ಇಂಚ್ ಬೋರ್ ಇರುತ್ತೆ. ಅದರೊಳಗೆ ಒಂದು ಪರ್ಫೊರೇಷನ್ ಪೈಪ್ ಹಾಕಿರ್ತೀವಿ, ಅದು HDPಯಲ್ಲಿ ಇರುತ್ತೆ. ಆಮೇಲೆ ವಿ ವೈರ್ ಅಂತ ಒಂದು ಸ್ಪೆಷಲ್ ಕಾಂಪೊನೆಂಟ್ ಇದೆ. ಇಲ್ಲೊಂದು ಬಾವಿಯೊಳಗೊಂದು ವಿ ವೈರು, ಕೆಳಗಡೆ ಇಲ್ಲೊಂದು ವಿ ವೈರ್ ಇರುತ್ತೆ. ಮಳೆ ಬಂದಾಗ ಏನಾಗುತ್ತೆ ಅಂದರೆ ಬರೋ ನೀರು ಇಲ್ಲಿ ಫಿಲ್ಟ್ರ್ ಆಗುತ್ತೆ, ಮತ್ತೆ ಫಿಲ್ಟ್ರ್ ಆಗುತ್ತೆ, ಇಲ್ಲಿ ಶೇಖರಣೆ ಆಗುತ್ತೆ. ಆಗಿದ್ದ ಕೂಡಲೇ ಇದಕ್ಕೆ ವಾಟ್ರ್ ಕಾಲಮ್ ಅಂತೀವಿ. ಈ ಸ್ಕ್ರೀನ್ ಒಳಗೆ ಇದು 0.75 ಇರುತ್ತೆ. ಕಲ್ಲು ಕಸ ಕಡ್ಡಿ ಕಲ್ಮಶ್ ಯಾವುದು ಒಳಗಡೆ ಬಿಡೋದು ಅದು ಆಲ್ರೆಡಿ ಇಲ್ಲಿ ಫಿಲ್ಟ್ರ್ ಆಗಿರುತ್ತೆ. ಈವನ್ ಚಿಕ್ಕದು ಪದರ ಬಂದರೂ ಇದರೊಳಗೆ ಒಳಗಡೆ ಹೋಗೋಕ್ಕೆ ಬಿಡೋಲ್ಲ. ಇದ್ರ ಮುಖಾಂತರ ಹರಿದಿರೋ ನೀರು ಕಂಪ್ಲೀಟ್ ಕೆಳಗಡೆ ಹೋಗೋತ್ತಿಗೆ ಅಂದರೆ 60 ಮೀಟ್ರ್ ಅಂದರೆ ಪ್ರತಿ 10 ಮೀಟ್ರಿಗೆ 1 kg/cm² ಅಂತ ನಾವು ಹೇಳ್ತೀವಿ. ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ 60 ಮೀಟ್ರಿಗೆ ಹೋದಾಗ ಒಂದು ಫೈರ್ ಫೈಟಿಂಗ್ ಜೆಟ್ಟಲ್ಲಿ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಪ್ರೆಷರ್ ಕ್ರಿಯೇಟ್ ಆಗಿಬಿಟ್ಟು ನಿಮಗೆ ಭೂಮಿ ಪದರಲ್ಲಿ ಎಲ್ಲೆಲ್ಲಿ ಲೂಸ್ ಫಾರ್ಮೇಷನ್ ಇದೆ, ಸಾಯಿಲ್ ಎಲ್ಲಿದೆ ಎಲ್ಲ ಮೇಲಿಂದ ಕೆಳಗಡೆವರೆಗೂ ರೀಚಾರ್ಜ್ ಆಗ್ತಾ ಲ್ಯಾಟ್ರಲ್ ಆಗಿ ನಿಮಗೆ ನಿಧಾನಕ್ಕೆ ಫಿಲ್ಟ್ರ್ ಆಗಿಬಿಟ್ಟು
ಆಗಿಬಿಟ್ಟು ನ್ಯಾಚುರಲ್ ಫಿಲ್ಟರ್ ಆಗಿಬಿಟ್ಟು ಒಳಗಡೆ ಹೋಗಿ ಅಕ್ವಾಫರಿಗೆ ಹೋಗುತ್ತೆ. ಬೋರ್ವೆಲ್ ಪಕ್ಕದಾಗ ಮಾಡಿದಾಗ ಏನಾಗುತ್ತೆ, ಬೋರ್ವೆಲ್ ಇಟ್ ಸೆಲ್ಫ್ ಇಸ್ ಎ ನೀರು ಬಂದಿರೋದಕ್ಕೆ ಇಂಡಿಕೇಟರ್. ಒನ್ಸ್ ಅಪಾನ್ ಟೈಮಲ್ಲಿ ಅಲ್ಲಿ ನಿಮಗೆ ರೀಚಾರ್ಜ್ ಆಗಿರುತ್ತೆ. ಸೊ ಇದ್ರ ಪಕ್ಕದಲ್ಲಿ ಮಾಡಿದಾಗ ಫಿಲ್ಟ್ರ್ ಆಗಿರೋ ನೀರು ಮಾತ್ರ ಬೋರಿಗೆ ಹೋಗುತ್ತೆ. ಈ ಕಾನ್ಸೆಪ್ಟ್ ಏನಂದರೆ ಪಬ್ಲಿಕ್ ಅಗ್ರಿಕಲ್ಚರ್ ಫೀಲ್ಡ್ ಇರ್ಬೋದು, ಇನ್ಸ್ಟಿಟ್ಯೂಷನ್ ಇರ್ಬೋದು, ಫ್ಯಾಕ್ಟ್ರೀಸ್ ಇರ್ಬೋದು, ಅಥವಾ ಓಪನ್ ಫೀಲ್ಡು, ಕುಡಿಯೋ ನೀರು ಗೌರ್ಮೆಂಟ್ದು, ಇಂಥ ಜಾಗದಲ್ಲಿ ಬಿರೋ ನೀರೆಲ್ಲ ನಾವು ಈ ಟೈಪ್ ಸಿಸ್ಟಮಲ್ಲಿ ಮಾಡಿ ನ್ಯಾಚುರಲ್ ಫಿಲ್ಟ್ರಾಗಿ ಭೂಮಿಗೆ ಹಿಂಗಿಸಿ ಮತ್ತು ಇದನ್ನು ತೊಗೋಬೋದು. ಮಂಗಳೂರಂಥ ಜಾಗದಲ್ಲಿ ಒಂದು ಇಂಜೆಕ್ಷನಲ್ಲಿ ಮಾಡಿದರೆ ಒಂದು ವರ್ಷಕ್ಕೆ ಮಿನಿಮಮ್ 30 ರಿಂದ 50 ಲಕ್ಷ ನೀರುವರೆಗೂ ಭೂಮಿಗಳಿಗೆ ನೀರು ಹಿಂಗಿಸ್ಬೋದು. ಅದೇ ನೀರು ನಿಮಗೆ ಏನಾಗುತ್ತೆ, ಮೇಲ್ಗಡೆ ಹಿಡಿದು ನಿಲ್ಲಿಸ್ಬೇಕಂದ್ರೆ ಅಷ್ಟು ನಿಮಗೆ ಹ್ಯೂಜ್, ಅದಕ್ಕೆ ನಿಮಗೆ ಜಾಗ ಬೇಕು, ಅಷ್ಟು ಖರ್ಚು ಮಾಡಬೇಕು. ಬಟ್ ಭೂಮಿ ನಮಗೆ ಫ್ರೀಯಾಗಿ ಹಿಡಿದು ನಿಲ್ಲಿಸೋ ಅಂಥದ್ದು ಒಂದು ವ್ಯವಸ್ಥೆ ಈ ಇಂಜೆಕ್ಷನ್ ವಿಲ್ ರೂಪದಲ್ಲಾಗಿದೆ. ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಭಾರತದಲ್ಲಿ ಅಲ್ಲದೆ ಪಕ್ಕದ ಕಂಟ್ರಿಗೆ, ನಿಮ್ಮ ಮೆಕ್ಸಿಕೋ, ಗ್ವಾಟೆಮಾಲಾ ಅಂಥ ಕಂಟ್ರಿಯಲ್ಲೂ ಈ ಸಿಸ್ಟಮ್ ನಮ್ಮಲ್ಲಿ ಬಂದು ತಿಳಿದು ಅಡಾಪ್ಟ್ ಮಾಡ್ತಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು ನಮ್ಮದು ಈ ಸಿಸ್ಟಮನ್ನು ಇದರಲ್ಲಿ ಅಟಲ್ ಭೂಜಲ್ ಅನ್ನೋ ಒಂದು ಇದರಲ್ಲಿ ಸ್ಕೀಮಲ್ಲಿ ಹೊಸದಾಗಿ ಸುಮಾರು ಯೂನಿಟ್ಗಳನ್ನು ಎಲ್ಲೆಲ್ಲಿ ನೀರಿಗೆ ಬರ ಇದೆ ಆ ಸಿಸ್ಟಮಲ್ಲೆಲ್ಲ ಅಡಾಪ್ಟ್ ಮಾಡ್ತಾಯಿದ್ದಾರೆ. ನನ್ನ ಸಜೆಷನ್ ಏನಂದರೆ, ಮಂಗಳೂರಲ್ಲಿ ಪ್ರತಿ ವರ್ಷ ಮಳೆ ಬಂದಾಗ ಜನ ಮರೆತು ಬಿಡ್ತಾರೆ, ಮಳೆ ಹೋದಾಗ ನೀರಿಲ್ಲ ಅಂತಾರೆ. ಈಗಲೇ ಲಾಸ್ಟ್ ಇಯರೇ ನಮಗೆ ಅದರದ್ದು ಕಷ್ಟ ಪರಿಸ್ಥಿತಿ ಮಾಡಿದ್ದೀವಿ. ಈಗಲೂ ನೋಡಿ ಮಾನ್ಸೂನ್ ಸರಿ ಸೆಟ್ ಆಗಲ್ಲ. ಮಳೆ ಬಂದಾಗ ನಾವು ಆದಷ್ಟು ನೀರು ಉಳಿಸೋದಕ್ಕೆ ಈಗಲಿನಲ್ಲೇ ತಾವು ಇದ್ರ ಬಗ್ಗೆ ಸುದ್ದಿ ಮಾಧ್ಯಮ ಮುಖಾರ ಅವರು ಅಲ್ಲಿಂದ ಕಷ್ಟಪಟ್ಟು ಇಷ್ಟು ದೂರ ಬಂದು ತಿಳುವಳಿಕೆ ಬಂದಿರೋದು, ಅದನ್ನು ಸದುಪಯೋಗ ಮಾಡಬೇಕಂತ ತಮ್ಮಲ್ಲೆಲ್ಲರ ಹತ್ರ ನನ್ನ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗ ತಮಗೆ ಪ್ರಾಕ್ಟಿಕಲಾಗಿ ಹೇಳಬೇಕಂದ್ರೆ, ಇಲ್ಲೇ ಈಗ ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆಯಿಂದ ಮಳೆ ಬಂದಿರೋದು ನಮ್ಮದು ಇದರಲ್ಲಿ ಅಂಡರ್ಗ್ರೌಂಡ್ ಪೈಪಿಂಗ್ ಮುಖಾಂತರ ಹರಿದು ಬರೋ ನೀರು ಫಿಲ್ಟ್ರಾಗಿ ನೋಡಿ ಇಲ್ಲಿಗೆ ಬರುತ್ತೆ. ಇದನ್ನೇ ನಿಮಗೆ ಅಲ್ಲಿ ಏನು ನಾನು ಆವಾಗಲೇ ಥಿಯರಿಟಿಕಲ್ ಎಕ್ಸ್ಪ್ಲೇನ್ ಮಾಡಿದೆ, ಈ ಸಿಲ್ ಟ್ರ್ಯಾಪ್ ಯೂನಿಟ್ ಅಲ್ಲೊಂದು ವೈರ್ ಸ್ಕ್ರೀನ್ ಇರುತ್ತೆ. ಅಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕಿರ್ತೀವಿ. ಕಾರಣ ಅಂದರೆ ಎಲ್ಲೇ ಕಸ ಕಡ್ಡಿಗಳು ಧೂಳು ನೋಡಿ ಅದು ಹಿಡಿದು ನಿಲ್ಲಿಸಿರುತ್ತೆ ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಅದ್ರ ಮುಖಾಂತರ ಬಂದಿರೋ ನೀರು ನಿಮಗೆ ಇಲ್ಲಿ ಇಂಜೆಕ್ಷನ್ ವೆಲ್ಲಿಗೆ ಬರುತ್ತೆ. ಟಾಪಲ್ಲಿ ನೋಡಿ ಫಿಲ್ಟ್ರೇಷನ್ ಮೀಡಿಯಾ, ಇದು ಯಾಕಂದರೆ ನಿಮಗೆ ಒಳಗಡೆ ಏನಿದೆ ಅಂತ ಅರ್ಥ ಆಗಲಿ ಅಂತ ಕಟ್ ಮಾಡಿದ್ದೀವಿ, ಒಂದು ಪೀಸ್ ಕಟ್ ಮಾಡಿದ್ದೀವಿ. ಅದರೊಳಗೆ ಕೆಳಗಡೆ ಈಗ ನೀರು ಬಂದು ಬೀಳ್ತಾ ಇದೆಯಲ್ಲ, ಅದ್ರ ಕೆಳಗಡೆ 1.5 ಅಡಿ ಫಿಲ್ಟ್ರೇಷನ್ ಮೀಡಿಯಾ, ಆಕ್ಟಿವೇಟೆಡ್ ಕಾರ್ಬನು, ಚಾರ್ಕೋಲು, ಮರಳು, ಜಲ್ಲಿ ಎಲ್ಲ ಇದರೊಳಗೆ ಅಷ್ಟು ಮೀಡಿಯಾ ಇದೆ. ಅದ್ರ ಮುಖಾಂತರ ಹೋಗಿರೋ ನೀರು ಕೆಳಗಡೆ ಬಿದ್ದಾಗ ನೋಡಿ, ಅದು ಸುಮಾರು ಇದು ಆ ಜಾಗದಿಂದನೇ ಸುಮಾರು ಒಂದು 20 ಅಡಿ ಆಳ ಇದೆ. ಅಲ್ಲಿ ಒಂದು ಸ್ಕ್ರೀನ್ ಕಾಣ್ತಾ ಇದೆ ನಿಮಗೆ ಸ್ಟೀಲಿಂದು, ಅದೇ ವೈರ್. ಅದ್ರ ಮುಖಾಂತರ ಫಿಲ್ಟ್ರಾಗಿ ನೀರು ಸುಮಾರು ಇದು 200 ಅಡಿ ಕೆಳಗಡೆ ಹೋಗಿ ರೀಚಾರ್ಜ್ ಆಗ್ತಾ ಇರುತ್ತೆ ಭೂಮಿ. ಅಲ್ಲಿಂದ ರೀಚಾರ್ಜ್ ಆಗಿ ಹೋಗಿ ಟಾಪ್ವರೆಗೆ ಬಂದು ನಿಮಗೆ ಬೇಸಿಗೆಗಾಲದಲ್ಲಿ ಸಾಕಷ್ಟು ನೀರು ಸಿಗುವ ವ್ಯವಸ್ಥೆ ವೈರ್ ಇಂಜೆಕ್ಷನ್ ಮುಖಾಂತರ ನಿಮಗೆ ಅನುಕೂಲ ಮಾಡಿ ಕೊಡುತ್ತೆ. ಅದು ಇದು ರಿಂಗ್ಸ್ ಬಂದಿದೆ, ಇದಕ್ಕೆ ಸೆಗ್ಮೆಂಟ್ ಅಂತ ಹೊಸದಾಗಿ ನಾವು ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಈಸಿ ಇನ್ಸ್ಟಲೇಷನ್ ಇರುತ್ತೆ. ಫಿಲ್ಟ್ರೇಷನ್ ಮೀಡಿಯಾ, ಪರ್ಫೆಕ್ಟೆಡ್ ಸ್ಲ್ಯಾಬು, ಏರ್ ವಾಲ್ಸು, ಆಮೇಲೆ ಇಲ್ಲಿ ವೈರ್ಗಳು, ಆಮೇಲೆ ಇದು ಡ್ರಿಲ್ಲಿಂಗ್ ಹೋಲ್ ಮಾಡಿರ್ತೀವಿ. ಈ ಡ್ರಿಲ್ಲಿಂಗ್ ಹೋಲ್ ಮಧ್ಯದಲ್ಲಿ ಪರ್ಫೊರೇಷನ್ ಮಧ್ಯ ಇರುತ್ತೆ ಆ ಪೈಪ್, ಅದ್ರ ಮಧ್ಯದಲ್ಲಿ ಜಲ್ಲಿ ಪ್ಯಾಕ್ ಮಾಡಿರ್ತೀವಿ. ಕೆಳಗಡೆ ಬಾಟಮಲ್ಲಿ ಒಂದು ವೈರ್ ನಿಮಗೆ ಇಲ್ಲಿ ಹಾಕಿದ್ದೀವಿ ನೋಡಿ, ವೈರ್ ಇರುತ್ತೆ. ಈ ಹೋಲ್ ಸಿಸ್ಟಮ್ ಏನಂತ ಸೈಂಟಿಫಿಕ್ ಆಗಿ ನಿಮಗೆ ವರ್ಕ್ ಆಗುತ್ತೆ. ಸೊ ಇಲ್ಲ, ಅಲ್ಲಿ ಕೆಳಗಡೆ ಏನಾಗಿರುತ್ತೆ, ಮಣ್ಣು ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದ್ರ ಕೆಳಗಡೆ ಸುಮಾರು 5 ಅಡಿ ಮತ್ತೆ ಜಲ್ಲಿ ತುಂಬ್ತೀವಿ. ಅದ್ರ ಮೇಲ್ಗಡೆ ಇದನ್ನು ವೈರ್ ಕೂರಿಸ್ತೀವಿ. ಈಗ ಏನಾಗುತ್ತೆ, ಒಂದು ಇನ್ಸ್ಟಿಟ್ಯೂಷನ್ ಅಂದಾಗ ಹೆಚ್ಚಾಗಿ ಒಂದು 2 ರಿಂದ 3 ಯೂನಿಟ್ ಅಂತ ಇರ್ಬೋದು. 2 ರಿಂದ 3 ಯೂನಿಟ್ ಇದ್ದರೆ ಒಂದು 3 ವಾರದಲ್ಲಿ ಮುಗಿಸ್ಬೋದು. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಬೇಕು? ಬೇಸಿಕ್ ರಿಕ್ವೈರ್ಮೆಂಟ್ ಏನಂದರೆ, ಫಸ್ಟ್ ಆಫ್ ಆಲ್ ಮಳೆ ಬಂದಾಗ ಸಾಕಷ್ಟು ನೀರು ಅಲ್ಲಿ ಶೇಖರಣೆ ಮಾಡಿ ಇಳಿಸ್ಬೋದು ಅನ್ನೋದು ಬೇಸಿಕ್. ಅದು ಎರಡನೇದು ನಾವು ಏನು ಮಾಡ್ತೀವಿ, ಜಿಯೋಫಿಸಿಕಲ್ ಸರ್ವೆ ಅಂತೀವಿ. ಅಂದರೆ ಡ್ರಿಲ್ಲಿಂಗ್ ಮಾಡೋಕ್ಕೆ ಯಥಾತಥ್ವ ತೊಗೊಂಡೋಗಿ 200 ಅಡಿ 300 ಅಡಿ ಅಂತ ಹೇಳಿ ಮಾಡಿದರೆ ಅದು ತಪ್ಪಾಗುತ್ತೆ. ಸೊ ಗ್ರೌಂಡ್ ಯಾವ ಟೈಪ್ ಇದೆ, ಯಾವ ಆಳದಲ್ಲಿ ಬಿಟ್ಟರೆ ನೀರು ಸುಗಮವಾಗಿ ಒಳಗಡೆ ತಗೊಳುತ್ತೆ ಅನ್ನೋದನ್ನು ಎಲೆಕ್ಟ್ರಿಕ್ ವರ್ಟಿಕಲ್ ಸೌಂಡಿಂಗ್ ಅಂತೀವಿ, VES ಅಂತೀವಿ. ಅದನ್ನು ನಾವು ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ನಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಭೂಮಿ ಯಾವ ಟೈಪ್ ಸ್ಕ್ಯಾನ್ ಮಾಡ್ದಂಗೆ ಭೂಮಿ ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ನೀರು ಹೋಗುತ್ತೆ ಅಂತ. ಅದ್ರ ಮೇಲೆ ಡೆಪ್ತ್ ಡಿಸೈಡ್ ಮಾಡ್ತೀವಿ. ತದನಂತರ ಡ್ರಿಲ್ ಮಾಡಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಒಂದೇ ಸರಿ ರೆಡಿ ಇಟ್ಕೊಂಡಿರ್ತೀವಿ. ಹೆಚ್ಚು ಕಡಿಮೆ ಒಂದು ಇಂಜೆಕ್ಷನ್ ವೆಲ್ಲಿಗೆ 1 ವಾರದಲ್ಲಿ ನಾವು ಮುಗಿಸ್ಬೋದು. ಈಗ ಬೋರ್ವೆಲ್ ಪಕ್ಕದಲ್ಲಿ ಮಾಡ್ಬೇಕಾದ್ರೂ ಅಷ್ಟೇ, ನಾವು ಏನಂದರೆ
ಮೊದಲು ನಾನು ಹೇಳಿದ ಹಾಗೆ ಸಾಕಷ್ಟು ನೀರು ಆ ಬೋರ್ವೆಲ್ ಪಕ್ಕದಲ್ಲಿ ಜಮೀನಲ್ಲಿ ಬಿದ್ದಿದ್ದು ಆಗಲಿ ಅಥವಾ ಬಿಲ್ಡಿಂಗಲ್ಲಿ ಬರೋ ನೀರು ಹರಿದು ತರೋವಂಥದ್ದು ವ್ಯವಸ್ಥೆ ಇದ್ದರೆ ಇದೇ ಮೆಥಡಾಲಜಿನ ಸುಮಾರು ಆ ಬೋರ್ವೆಲ್ಲಿಂದ 5 ಮೀಟ್ರ್ ಸುತ್ತಳತೆಯಲ್ಲೇ ಮಾಡಬೇಕು. ದೂರ ಮಾಡಿದರೆ ಅದು ಅವ್ರಿಗೆ ಅಷ್ಟು ಅನುಕೂಲ ಆಗೋಲ್ಲ. 5 ಮೀಟ್ರ್ ಸುತ್ತಳತೆಯಲ್ಲಿ ಮಾಡಿದರೆ ಸಾಕಷ್ಟು ಡ್ರೈ ಆಗಿರೋ ಬೋರ್ವೆಲ್ಲೂ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ರೀಚಾರ್ಜ್ ಆಗುತ್ತೆ. ಕೆಲವ್ರು ಕೇಳ್ಬೋದು, ನಾವು ಡೈರೆಕ್ಟ್ ರೀಚಾರ್ಜ್ ಮಾಡ್ಬೋದಲ್ಲ? ಮಾಡ್ಬೋದು, ಅದರಲ್ಲೂ ಆಗುತ್ತೆ. ಬಟ್ ಏನಾಗುತ್ತೆ, ಇಂಜೆಕ್ಷನ್ ವೆಲ್ಲಿಗೂ ಬೋರ್ವೆಲ್ಲಿಗೆ ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಇಂಜೆಕ್ಷನ್ ವೆಲ್ಲಿಗೂ ಬೋರ್ವೆಲ್ಲಿಗೂ ಏನು ವ್ಯತ್ಯಾಸ ಅಂದರೆ, ಬೋರ್ವೆಲ್ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ನಾವು ಡ್ರಿಲ್ ಮಾಡ್ಬೇಕಾದ್ರೆ ಮೆದು ಮಣ್ಣು ಸಿಗುತ್ತೆ, ಪದರ ಲೂಸ್ ಸಾಯಿಲ್ ಅಂತೀವಿ. ಅದನ್ನು ನಾವು ಬೈಪಾಸ್ ಮಾಡಿ ಹಾರ್ಡ್ ರಾಕಿಗೆ ಹೋದ್ಮೇಲೆ ನಾವು ಒಂದು ಕೇಜಿಂಗ್ ಪೈಪ್ ಅಂತ ಆಗಿರ್ತೀವಿ. ಆಮೇಲೆ ಹಾರ್ಡ್ ರಾಕಲ್ಲಿ ಸಿಕ್ಕಿರೋ ನೀರನ್ನು ಮಾತ್ರ ಯೂಸ್ ಮಾಡ್ತೀವಿ. ಬಟ್ ಅಲ್ಲಿ ಕಾರಣ ಇಷ್ಟೇ, ನೀವು ಆ ಲೂಸ್ ಸಾಯಿಲಲ್ಲಿ ಕೇಜಿಂಗ್ ಪೈಪ್ ಹಾಕಿಲ್ಲ ಅಂದರೆ ಬೋರ್ವೆಲ್ ನಿಮಗೆ ಕೊಲ್ಯಾಪ್ಸ್ ಆಗುತ್ತೆ. ಅದರಿಂದ ಅದನ್ನು ಕೇಜಿಂಗ್ ಪೈಪ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ, ಕೇಜಿಂಗ್ ಪೈಪ್ ಹಾಕಿದ ಕೂಡಲೇ ನಿಮ್ಮ ಬೋರೇ ರೀಚಾರ್ಜ್ ಆಗೋಲ್ಲ. ಕಾರಣ ಅಂದರೆ ರೀಚಾರ್ಜ್ ಏರಿಯಾನೇ ನಿಮಗೆ ಲೂಸ್ ಸಾಯಿಲ್, ಕಲ್ಲಲ್ಲ. ಆ ಲೂಸ್ ಸಾಯಿಲಲ್ಲಿ ನಿಮಗೆ ಎಷ್ಟೇ ನೀರು ಹಿಡಿದ್ರೂ ಬೋರಿಗೆ ಹೋಗಿ ರೀಚಾರ್ಜ್ ಆಗೋಲ್ಲ. ಅದಕ್ಕೆ ಕೆಲವು ಸರಿ ಬೋರಿಗೆ ತೂತಾನ ಅಥವಾ ವ್ಯೂವರ್ ಮೆಶ್ ಎಲ್ಲ ಮಾಡಿ ಚಾವಣಿಯಿಂದ ಬರೋ ನೀರನ್ನು ಡೈರೆಕ್ಟ್ ಫಿಲ್ಟ್ರ್ ಸರಿಯಾದ ರೀತಿಯಲ್ಲಿ ಡೈರೆಕ್ಟಾಗಿ ಫಿಲ್ಟ್ರ್ ನೀವು ಮಾಡಿಕೊಂಡು ಕಳಿಸಿದರೆ ಅದೊಂದು ಇದಕ್ಕೆ ಕಂಪೇರ್ ಮಾಡಿದರೆ ಅದೊಂದು 25% ನಿಮಗೆ ಅನುಕೂಲ ಆಗುತ್ತೆ. ಬಟ್ ಇದರಲ್ಲಿ ಕಂಪ್ಲೀಟ್ ನಿಮಗೆ ಅನುಕೂಲ ಹೇಗೆ ಅಂದರೆ, ಇದು ನಿಮಗೆ ಮೇಲ್ಗಡೆಯಿಂದ ಅಂದರೆ ಈ ಭೂಮಿ ಮಟ್ಟದಿಂದ ಕೆಳಗಡೆ ಕಲ್ಲು ಪದರವರೆಗೂ ರೀಚಾರ್ಜ್ ಆಗ್ತಾನೇ ಇರುತ್ತೆ ನಿಮಗೆ. ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಡೈರೆಕ್ಟ್ ಬೋರ್ವೆಲ್ ರೀಚಾರ್ಜ್ ಆ್ಯಸ್ ವೆಲ್ ಆಸ್ ಇಂಜೆಕ್ಷನ್ ವೆಲ್. ನಾವು ಈ ಸರಿ ನಮಗೆ ಬೋರ್ವೆಲ್ ಇಂಜೆಕ್ಷನ್ ವೆಲ್ ಮಾಡಿ ನೆಕ್ಸ್ಟ್ ಇಯರೇ ಪಂಪ್ ಆಗುತ್ತೆ ಅನ್ನೋದು ತಿಳುವಳಿಕೆ ಇದ್ದರೆ ಅದು ತಪ್ಪಾಗುತ್ತೆ. ಕನಿಷ್ಠ 2 ರಿಂದ 3 ವರ್ಷ ಇದ್ದರೆ ನಿಮಗೆ ನಾರ್ಮಲ್ ಸ್ಟೇಜಿಗೆ ಮುಂಚೆ ನಿಮ್ಮ ಬೋರ್ವೆಲ್ ಏನು ಈಲ್ಡ್ ಬರ್ತಾಯಿತ್ತು ಅದೇ ಟೈಪ್ ಈಲ್ಡ್ ಬರುತ್ತೆ. ಅಕಸ್ಮಾತ್ ನಿಮಗೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಬೋರ್ವೆಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಇಂಜೆಕ್ಷನ್ ವೆಲ್ ಏನು ನೀವು ಮಾಡಿರ್ತೀರಲ್ಲ ಅದನ್ನು 3 ವರ್ಷದಲ್ಲಿ ನಿಮಗೆ ಬೋರ್ವೆಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಅದರೊಳಗೇ ಪಂಪ್ ಹಾಕಿದ್ರೆ ನಿಮಗೆ 1.5 ಇಂದ 2 ಇಂಚ್ ನೀರು ಸಿಗುತ್ತೆ. ತದನಂತರ ನಿಮಗೆ ಅದೇನಾಗುತ್ತೆ, ನೀರು ಪಂಪ್ ಮಾಡ್ತಾಯಿದ್ರೆ ಆ ಏರಿಯಾದಲ್ಲಿ ಸಾಕಷ್ಟು ನೀರು ಪರ್ಪೋಸಿಗೆಲ್ಲ ಈವನ್ ಕೆಲವು ನಾವು ತುಂಬ ಕಡೆ ನಾವು ಪ್ರಾಜೆಕ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಚಿಕ್ಕಮಗಳೂರಲ್ಲೇ ಒಂದು ತಾವು ಟೈಮ್ ಇದ್ದರೆ ಸೈಟ್ ವಿಸಿಟ್ ಮಾಡ್ಬೋದು. ಅವ್ರಿಗೆ ಇಂಜೆಕ್ಷನ್ ವೆಲ್ ಮುಂಚೆ ನಾವು ಒಂದು 2 ವರ್ಷದ ಹಿಂದೆ ಏನು ಮಾಡಿದ್ವಿ, ರೀಚಾರ್ಜ್ ಆಗಿ ಅವ್ರು ಹೊಸ್ದಾಗಿ ಬೋರೇ ಮಾಡಲಿಲ್ಲ. ಇಂಜೆಕ್ಷನ್ ಒಳಗೇ 5 ಪಂಪ್ ಹಾಕಿದ್ವಿ. ಕೇವಲ 200 ಅಡಿ ಮಾಡಿದ್ವಿ. 150 ಅಡಿಗೆ ನೀರು ಕಂಟಿನ್ಯೂ ಅವರಿಗೆ 2 HP ಪಂಪ್ ಹಾಕಿಬಿಟ್ಟು ಪಂಪ್ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಏನು ಅನುಕೂಲ ಅಂದರೆ, ಇತ್ತೀಚೆಗೆ ನೀವು ಕೇಳಿರ್ಬೋದು, ನಂದು 1000 ಅಡಿ, 1,500 ಅಡಿ, 2,000 ಅಡಿ ಮತ್ತು ಬತ್ತೋಯ್ತು ಅಂತ. ಇಂಜೆಕ್ಷನ್ ವೆಲ್ ಮಾಡಿದಾಗ 1000 ಅಡಿ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ 300 ಅಡಿ ಒಳಗಡೆ ವಾಟ್ರ್ ಒಳ್ಳೆ ರಿಪ್ಲೆನಿಶ್ ಆಗುತ್ತೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.